ರಾಷ್ಟ್ರೀಯ ಹೆದ್ದಾರಿ 66ರ ಅಪಘಾತ ವಲಯವಾಗಿ ಮಾರ್ಪಟ್ಟಿರುವ ಕಟಪಾಡಿಯ ಜಂಕ್ಷನ್ನಲ್ಲಿ ಮೇಲ್ಸೇತುವೆ ನಿರ್ಮಾಣ ಕಾರ್ಯ ಆರಂಭಿಕ ಹಂತದಲ್ಲಿ ಇದೆ ಎಂದು ಉಡುಪಿ ಜಿಲ್ಲಾಧಿಕಾರಿ ಕುರ್ಮರ್ ಅವರು ಕಾಪಿನಲ್ಲಿ ಹೇಳಿದ್ದಾರೆ. ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಜಿಲ್ಲಾಧಿಕಾರಿ, ಕಟಪಾಡಿ ಜಂಕ್ಷನ್ ಸಮಸ್ಯೆ ಬಗ್ಗೆ ಈಗಾಗಲೇ ಕಾಪು ಶಾಸಕ ಲಾಲಾಜಿ ಮೆಂಡನ್ ಹಾಗೂ ಸಂಸದೆ ಶೋಭಾ ಕರಂದ್ಲಾಜೆ ಅವರೊಂದಿಗೆ ಮಾತನಾಡಲಾಗಿದೆ. ಯೋಜನಾ ನಿರ್ದೇಶಕರ ಜೊತೆ ಮಾತುಕತೆ ಚಾಲ್ತಿಯಲ್ಲಿದೆ. ರಸ್ತೆ ಸುರಕ್ಷತಾ ಇಂಜಿನಿಯರ್ಗಳು ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದು ಈ ಬಳಿಕ ಅನುಷ್ಠಾನಕ್ಕೆ ತರಲಾಗುವುದು ಎಂದು ಜಿಲ್ಲಾಧಿಕಾರಿ ಹೇಳಿದರು. ಸೇಫ್ಟಿ ಇಂಜಿನಿಯರ್, ರೋಡ್ ಸೇಫ್ಟಿ ಇಂಜಿನಿಯರ್ ಎಲ್ಲ ಇರಬೇಕಾಗುತ್ತದೆ. ಯಾವ ರೀತಿ ಟೆಕ್ನಿಕಲ್ ಆಗಿ ಅದನ್ನೆಲ್ಲ ನೋಡಬೇಕಾಗುತ್ತದೆ. ಈಗಾಗಲೇ ಐ ಥಿಂಕ್ ನಮ್ಮ ರೋಡ್ ಸೇಫ್ಟಿ ಸಮಿತಿಯಿಂದ ಯಾವ ರೀತಿ ವರದಿ ನಾವು ನೀಡಬೇಕಾಗಿದೆ, ಕೆಲವು ಬ್ಲ್ಯಾಕ್ ಸ್ಪಾಟ್ಸ್ ಬಗ್ಗೆ ನಾವು ವರದಿ ನೀಡಿದ್ದೀವಿ. ಎಲ್ಲೆಲ್ಲಿ ಜಾಸ್ತಿ ಆಕ್ಸಿಡೆಂಟ್ಸ್ ಆಗೋ ಸಂದರ್ಭ ಇದೆ ಎಲ್ಲ ನಾವು ನಮ್ಮ ಕಮಿಟಿ ಮೂಲಕ ಕೊಟ್ಟಿದ್ದೀವಿ. ಅದನ್ನು ಅವರು ಅವರವರ ಹೈಯರ್ ಅಥಾರಿಟೀಸ್ ಎಲ್ಲ ಒಂದೊಂದು ಹಂತವಾಗಿ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಕಟ್ಪಾಡಿ ಬಗ್ಗೆ ಅವರು ಆದಷ್ಟು ಬೇಗನೆ ವಿಸಿಟ್ ಮಾಡಿ ಅದಕ್ಕೆ ಒಂದು ಯೋಜನೆ ರೂಪಿಸ್ತಾರೆ. ಜಸ್ಟ್ ಈಗಲೇ ಪಿಡಿಗೆ ಮಾತಾಡಿದ್ದೇವೆ. ಈಗಲೇ ಅದು ಟೆಂಡರ್ ಪ್ರಕ್ರಿಯೆ ಕೂಡ ಆಗಿಲ್ಲ ಅಂತ ಕಾಣ್ತದೆ. ಅದೇ ಇಂಜಿನಿಯರು ಈಗ ಬಂದು ಅದನ್ನು ಒಂದು ವಿಸಿಟ್ ಮಾಡಿ ಟೆಕ್ನಿಕಲ್ ಆಗಿ ಒಂದು ಇದು ಮಾಡಿದ ನಂತರ ಅದು ಪ್ರೋಸೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಅಲೋಟೆಡ್ ಬಜೆಟ್ ಕೂಡ ಸಫಿಷಿಯೆಂಟ್ ಇಲ್ಲ ಅನ್ನೋ ಮಾತುಗಳು ಕೇಳಿ ಬಂತು. 21 crore ಅದು ಮಾಡೋ ಸಾಧ್ಯತೆ